ಹಾಸನ ಜಿಲ್ಲೆ ಬೇಲೂರಿನಲ್ಲಿ ಲಾಕ್ಡೌನ್ ಸಂದರ್ಭದಲ್ಲಿ ದೂರದ ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ಸುಮಾರು 4 ರಿಂದ 5 ಕುಟುಂಬಗಳು ಊರೂರು ತಿರುಗುತ್ತಾ ತಮ್ಮ ಚಿಕ್ಕ ಮಕ್ಕಳು ಹಾಗೂ ಸಾಕು ಪ್ರಾಣಿಗಳ ಜೊತೆಗೂಡಿ ತುತ್ತಿನ ಚೀಲವನ್ನು ತುಂಬಿಸಿಕೊಳ್ಳುತ್ತಿದ್ದಾರೆ. ಇವರ ಕುಲಕಸುಬು ಯಾವುದೇ ಹಳೆ ಲೋಹಗಳನ್ನು ವಿಗ್ರಹಗಳನ್ನು ತಯಾರಿಸುವ ಕೆಲಸವಾಗಿದ್ದು ಊರೂರು ಅಲಿಯುತ್ತಾ ಇರಬೇಕಾದ್ರೆ ಶುಕ್ರವಾರ ಬೇಲೂರು ಪಟ್ಟಣದ ಜೆಪಿ ನಗರದ ಹೇಮಾವತಿ ಮಂಜುನಾಥ್ ರವರ ಖಾಲಿ ನಿವೇಶನಕ್ಕೆ ತಾತ್ಕಾಲಿಕ ಟೆಂಟ್ಗಳನ್ನು ಹಾಕಿ ದಿನ ದೂಡುತ್ತಿದ್ದಾರೆ. ಬೇಲೂರು ಸೋಷಿಯಲ್ ಸರ್ವಿಸ್ ಟೀಮ್ ಇದನ್ನು ಗಮನಿಸಿ ಮಾನವೀಯ ನೆಲೆಯಿಂದ ದಿನನಿತ್ಯ ಬಳಕೆಯ ವಸ್ತುಗಳ ಕಿಟ್ ವಿತರಿಸಿದ್ರು. ಈ ಸಂದರ್ಭದಲ್ಲಿ ಫಾಜಿಲ್ ಅಶೀಕ್, ಸಂಪತ್ ಮಾಸ್ಟರ್ ಅಶು, ನಿಷಾದ್, ಜಮೀಲ್, ಮುಜಾಮಿಲ್, ಖಾಜಿಯಾ ಅಸ್ಕರ್, ಗೌರವ ಸಲಹೆಗಾರರಾದ ರೈತ ಸಂಘ ಮುಖಂಡ ಸ್ವಾಮಿಗೌಡ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನಿರಂತರವಾಗಿ ಮುಂದುವರಿಸಿ ಬಂದಿರತಕ್ಕಂಥ ಈ ಸ್ನೇಹಿತರಿಗೆ ನಾನು ಎಷ್ಟು ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದ್ರು ಕೂಡ ಸಾಲದು. ಅವರು ಸೇವೆಗಳನ್ನು ಆ ಥರ ಸೇವೆಗಳೇ ಬೇಕಾದಷ್ಟು ಇರ್ತವೆ. ಆ ಸೇವೆಗಳ ಜೊತೆಗೆ ಇಂಥ ಸೇವೆಯನ್ನು ಮಾಡಿದ್ದಾರೆ. ಆ ಭಗವಂತ ಅವರ ಸೇವೆಗೆ, ಅವರ ಕುಟುಂಬದವರಿಗೆ ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ. ಮತ್ತು ಈ ಥರದ ಏನು ಕುಟುಂಬಗಳು ಇಂಥವರ ಮೇಲೆ ಕನಿಕರ ವ್ಯಕ್ತಪಡಿಸಿ ಮತ್ತು ಮಾನವೀಯತೆ ಭಾಳ ದೊಡ್ಡದು, ಮನುಷ್ಯತ್ವ ಅಂತಕ್ಕಂಥದ್ದು. ಆ ಮಾನವೀಯತೆಗೆ ಒಂದು ಕನ್ನಡಿಯನ್ನು ಹಿಡಿದಿದ್ದಾರೆ, ಕೈಗನ್ನಡಿ ಆಗಿದೆ ಇವರು ಇವತ್ತು ಮಾಡಿರ್ತಕ್ಕಂಥದ್ದು.